شر أنفسنا وقبل من شر الأفعال وقبل من شر بسم الله الرحمن الرحيم اللهم رب الناس سائر صحابة وصحابية وقواعد المؤمنين والجماعة إلى أفضل القربان والقربان والقربان والقادر الجيران والصلاة والسلام فيا أفضل سلطان العالمين الشيخ محمد الكبير بباية والصلاة والسلام فيا أفضل أول مشايخنا وأصحابنا وأهل الخير كلهم والجماعة اللهم أكرم شرفنا على شرفهم وفضلنا على كل كرامنا على كراماتهم اللهم اهدنا بهم كراماتهم SKSSF ಕೊಳತ್ನ ಮಜಲು ಇದರ ಶಾಖೆ ಮತ್ತು JHM ಫೌಂಡೇಶನ್ ಮೂಲರಪಟ್ಟಣ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಇದು ಕೊಳತ್ನ ಮಜಲಿಗೆ ಸೀಮಿತವಾದಂಥ ಕಾರ್ಯಕ್ರಮ ಆಗಬಾರ್ದು, ಈ ಜಿಲ್ಲೆಗೆ ಸೀಮಿತವಾದ ಕಾರ್ಯಕ್ರಮ ಆಗಬೇಕು. ಯಾಕೆಂತ ಹೇಳಿದರೆ ಇವತ್ತಿನ ಕಾರ್ಯಕ್ರಮ ಮೊನ್ನೆ ತಾನೇ ನಮ್ಮ ಒಬ್ಬ ನನ್ನ ಆತ್ಮೀಯರು ಹೌದು, ನಮ್ಮ ಎಲ್ಲ ಹಿತೈಷಿಗಳ ಮಿತ್ರರಾದಂಥ ರೈಮಂಡ್ ಕೊಳತ್ನ ಮಜಲ್ರವರು ಒಳ್ಳೆ ಗುಣನಡತೆ ಇರುವಂಥ ಒಬ್ಬ ಯುವ ನಾಯಕ, ಯುವ ವ್ಯಕ್ತಿ. ಅವರು ನಮ್ಮ ಈ ಮಸೀದಿಯಲ್ಲಿ ಒಳ್ಳೆ ಜವಾಬ್ದಾರಿಯುತ ಕಾರ್ಯಗಳನ್ನು ವಹಿಸಿಕೊಂಡು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಊರಿನ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲ ಧರ್ಮದವರೊಟ್ಟಿಗೆ ಅನ್ಯೋನ್ಯತೆಯಿಂದ ಒಳ್ಳೆ ರೀತಿಯ ನಡವಳಿಕೆಯನ್ನು ಇಟ್ಕೊಂಡು ನಮಗೆಲ್ಲರಿಗೂ ಒಬ್ಬ ಆದಂಥ ರೈಮಂಡ್ ರವಣ್ಣಣ್ಣ ಇವತ್ತು ಕೊಳತ್ನ ಮಜಲಿನ ಬಡಗಬೆಲ್ಲೂರು ಗ್ರಾಮದ ಎಲ್ಲ ಮುಸ್ಲಿಂ ಸಮುದಾಯ ಮತ್ತು ಇನ್ನಿತರ ಹಿಂದೂ ಬಾಂಧವರು ನಾವೆಲ್ಲರೂ ಕಲ್ಕೊಂಡಿದ್ದೇವೆ. ನಮಗೆ ಭಾಳ ಬೇಸರದ ಸಂಗತಿ. ಯಾಕೆಂತ ಹೇಳಿದ್ರೆ ಅವರಿಗೆ ಯಾವುದೇ ಜಾತಿ ಧರ್ಮ ಅನ್ನುವಂಥ ಆ ಭಾವನೆ ಅವರ ರಕ್ತದಲ್ಲಿ ಇರ್ತಿರಲಿಲ್ಲ. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಅದು ನಮ್ಮ ಕಾರ್ಯಕ್ರಮ ಅಂಥೇಳಿ ದಸರಾ ಸಂದರ್ಭದಲ್ಲಿ ಬಡಗಬೆಲ್ಲೂರಿನ ಶಾರದಾ ಮೆರವಣಿಗೆಯಲ್ಲಿ ಕೂಡ ಆ ಶಾರದಾ ಮಾತೆಯ ಪ್ರತಿಮೆಯನ್ನು ಅವರು ಮತ್ತು ಅವರ ಅಣ್ಣನ ಪಿಕಪ್ ಗಾಡಿಯಲ್ಲಿ ಶೋಭಾಯಾತ್ರೆಯನ್ನು ಮಾಡಿಕೊಂಡು ಬಡಗಬೆಲ್ಲೂರಿನಿಂದ ಫಲ್ಗುಣಿ ನದಿಗೆ ಬರುವಂಥ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಒಂದು ಏನು ಕುಡಿಯುವ ಪಾನಕದ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ಭಾಳ ಅವರು ಅವರ ಮತ್ತು ತಂಡ ಎಲ್ಲರೂ ಸೇರಿಕೊಂಡು ಸೌಹಾರ್ದತೆಯಿಂದ ಮಾಡ್ತಾಯಿದ್ರು. ನಾವು ನೋಡಿದ್ದೇವೆ, ನಾವು ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೇವೆ. ಇಂಥವರನ್ನು ನಾವು ಮೊನ್ನೆ ತಾನೇ ಕಳ್ಕೊಂಡಿದ್ದೇವೆ. ಇದು ಇಂಥ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದಿತ್ತು. ಇಂಥ ಅನಾಥ ಅಮಾಯಕ ಯುವಕರನ್ನು ಈ ರೀತಿ ಮಾಡುವಂಥದ್ದು ಇದು ಪರಮಾತ್ಮ ಮೆಚ್ಚಲಾರದ ವ್ಯವಸ್ಥೆ. ಇವತ್ತು ನೋಡಿ, ರಕ್ತದಾನ ಮಾಡುವಂಥ ಸಂದರ್ಭ, ಜಾತಿ ಹಲವಾರು ಆಗಿರ್ಬೋದು, ಧರ್ಮ ಹಲವಾರು ಆಗಿರ್ಬೋದು, ಆದರೆ ರಕ್ತ ಮಾನವನಲ್ಲಿರುವಂಥದ್ದು ಒಂದೇ, ಕೆಂಪು ರಕ್ತ. ಈ ಪ್ರಕೃತಿಯಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ಕೂಡ ಇದ್ದಾವೆ, ಅದಕ್ಕೂ ಕೂಡ ರಕ್ತದಲ್ಲಿ ಬದಲಾವಣೆ ಇಲ್ಲ. ಅಂಥ ಕಾರ್ಯಕ್ರಮದಲ್ಲಿ ನಮ್ಮ ರೈಮಂಡ್ರವರು ರಕ್ತ ಕೊಡುವ ಸಂದರ್ಭದಲ್ಲಿ ಅವರ ರಕ್ತವನ್ನಲ್ಲದೆ ಅವರ ಸ್ನೇಹಿತರನ್ನು ಎಲ್ಲ ಕೂಡಿಕೊಂಡು ಎಲ್ಲೆಲ್ಲೋ ಏನೇನು ಕಷ್ಟ ಇದೆಯಾ ಪಕ್ಕ ಎಮರ್ಜೆನ್ಸಿಯಾಗಿ ರಕ್ತದಾನ ಅವರು ಮಾಡಿ ಮತ್ತೊಬ್ಬರನ್ನು ಮಾಡಿಸಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡಿದಂಥ ಆ ಕೀರ್ತಿ ಬಂಟ್ವಾಳ ತಾಲೂಕಿನ ಬಡಗಬೆಲ್ಲೂರಿನ ಈ ಕೊಳತ್ನ ಮಜಲು ಗ್ರಾಮಕ್ಕೆ ಸಲ್ಲುತ್ತೆ ಅಂತೇಳಿಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇಂಥ ಒಬ್ಬ ಯುವಕರನ್ನು ನಾವು ಎಲ್ಲ ಕಳ್ಕೊಂಡಿದ್ದೇವೆ. ನಮ್ಮ ಬಡಗಬೆಲ್ಲೂರಿಗೆ ಇದು ತುಂಬಲಾರದ ನಷ್ಟ. ಬರೀ ಮುಸ್ಲಿಂ ಧರ್ಮಕ್ಕೆಲ್ಲ, ಎಲ್ಲ ಜಾತಿ ಧರ್ಮದವರಿಗೆ ರೈಮಂಡ್ರ ಬಗ್ಗೆ ಯಾರನ್ನು ಕೇಳಿದ್ರು ಕೂಡ ಎಲ್ಲರೂ ನನ್ನ ಮನೆ ಮಗ ಅಂತೇಳಿ ಇವತ್ತು ಕೂಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತೇಳಿದರೆ ಅವರ ಕೈಯಿಂದ ಏನೇ ಯಾವ ರೂಪದಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ಕೂಡ ಏನೆಲ್ಲ ಸಹಾಯ ಮಾಡಿದರೆ ಅಂತೇಳಿ ಅವರಿಗೆ ಮಾತ್ರ ಅವರು ನಂಬಿರತಕ್ಕಂಥ ಅವರಿಗೆ ಮಾತ್ರ ಗೊತ್ತಿರ್ಬೋದು. ಯಾಕೆಂತೇಳಿದರೆ ಬಡಕೈಯಲ್ಲಿ ಕೊಟ್ಟವಂಥದ್ದನ್ನು ಎಡಕೈಗೆ ಗೊತ್ತಾಗಬಾರ್ದು ಅಂತೇಳಿ ಹೇಳ್ತಾರಲ್ಲ, ಆ ಒಂದು ವ್ಯಕ್ತಿತ್ವ ಇದ್ದರೆ ಅದು ರೈಮಂಡ್ರವರಿಗೆ ಮಾತ್ರ. ಅಂಥವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಇಂಥ ಪರಿಸ್ಥಿತಿ ನಮ್ಮ ಕೊಳತ್ನ ಮಜಲಿಗೆಲ್ಲ, ಬಂಟ್ವಾಳ ತಾಲೂಕಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸೌಹಾರ್ದತೆಯಿಂದ ಬದುಕು ಬಾಳಬೇಕು.
ಇರುವಾಗಲೇ ನನಗೂ ಈಗಲೂ ಕೂಡ 56 ವರ್ಷ ಪ್ರಾಯ ಆಯಿತು. ನನ್ನ ಬಾಲ್ಯದ ಸಂದರ್ಭದಲ್ಲಿ ಯಾವೇ ಜಾತಿ ಧರ್ಮ ಇಲ್ಲದೆ ನಾವು ಎಲ್ಲರೊಟ್ಟಿಗೆ ಸೌಹಾರ್ದತೆಯಿಂದ ಬದುಕು ಬಾಳಿದವರು. ಯಾಕೆಂತೇಳಿದರೆ ಬೇರೆನೆಲ್ಲ ನಮ್ಮ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ 1 ತಿಂಗಳ ಜಾತ್ರೆ ಆಗ್ತಾಯಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು 5 ದಿನದ ಚೆಂಡು ಒಂದು ಕಾರ್ಯಕ್ರಮ ಇದೆ, ಚೆಂಡು ಜಾತ್ರೆ, 5 ದಿನದ ಜಾತ್ರೆ. ಅದರಲ್ಲಿ ಆವಾಗ ನನಗೆ ಗೊತ್ತಿದ್ದಾಗೆ ಯಾವ ಧರ್ಮ ಬರಬಾರ್ದು, ಚೆಂಡಿನ ಕಂಡಕ್ಕೆ ಯಾವ ಗದ್ದೆಗೆ ಬರಬಾರ್ದು, ಯಾವ ಧರ್ಮ ಬರಬಾರ್ದು ಅಂತೇನಿರಲಿಲ್ಲ. ತೋಮಸರು ಚೆಂಡು ಆಡ್ತಾ ಇದ್ದರು, ಹಸನಬ್ಬರು, ಹುಸೇನಕ್ಕನರವರು ಎಲ್ಲರೂ ಎಲ್ಲ ಧರ್ಮದ ವಿಶ್ವನಾಥನವರು ಎಲ್ಲರೂ ಸೇರಿಕೊಂಡು ಒಂದು ತಾಯಿಯ ಮಕ್ಕಳಾಗಿ ಆ ಪೊಳಲಿ ಜಾತ್ರೆಯಲ್ಲಿ ಚೆಂಡನ್ನು ಆಟ ಆಡುವಂಥ ಒಂದು ಸನ್ನಿವೇಶ ಇತ್ತು. ಇದು ಯಾವ ರೀತಿಯಲ್ಲಿ ಬದಲಾವಣೆ ಆಯ್ತಾ, ಯಾವ ಸಂದರ್ಭದಲ್ಲಿ ಬದಲಾವಣೆ ಆಯ್ತಾ, ಇದಕ್ಕೆ ಕಾರಣ ಏನು ಗೊತ್ತಿಲ್ಲ. ಹಾಗಾದರೆ ಈ ಮಣ್ಣಲ್ಲಿ ನಾವು ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ, ಎಲ್ಲರೂ ಈ ಮಣ್ಣಿನ ಮಕ್ಕಳಾಗಿ ನಾವು ಹೋಗಬೇಕು. ಆವಾಗ ನಮ್ಮ ಸೌಹಾರ್ದತೆ ಒಳ್ಳೆ ರೀತಿಯಲ್ಲಿ ಉಳಿದರೆ ಮಾತ್ರ ನಾವು ಈ ಮಣ್ಣಿಗೆ ನಾವು ಯಾವಾಗ ದಫನ ಆಗ್ತೇವೋ ಆ ಮಣ್ಣು ಆವಾಗ ನಮ್ಮನ್ನು ಸ್ವೀಕಾರ ಮಾಡುತ್ತೆ. ನಾವು ಯಾವಾಗಲೂ ಕಿಡಿಗೇಡಿಗಳಾಗಿ ಪಗೆಮಾನಿಗಳಾಗಿ ಮತ್ತೊಬ್ಬರಿಗೆ ದುಶ್ಮನಗಳಾಗಿ ಈ ಮಣ್ಣಿಗೆ ಹೋದರೆ ಖಂಡಿತ ಈ ಮಣ್ಣು ಕೂಡ ನಮ್ಮನ್ನು ಶ್ರಮಿಸಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಅವರ ಹೆಂಡತಿ ಮಕ್ಕಳಿಗೆ ಮತ್ತು ತಂದೆ ತಾಯಿಯವರಿಗೆ, ಕುಟುಂಬದವರಿಗೆ, ಸಮುದಾಯದವರಿಗೆ, ಎಲ್ಲ ಈ ಊರಿನವರಿಗೆ ಈ ದುಃಖವನ್ನು ಸಹಿಸುವಂಥ ಶಕ್ತಿ ಈ ಪರಮಾತ್ಮ ಅವರಿಗೆಲ್ಲರಿಗೂ ಕರುಣಿಸಲಿ. ಇವತ್ತು ಅವರ ಹೆಸರಲ್ಲಿ ಏನು ರಕ್ತದಾನ ಆಗ್ತಾ ಇದೆಯಾ, ಈ ರಕ್ತದಾನದಿಂದ ಎಲ್ಲರ ಜೀವವನ್ನು ಉಳಿಸುವಂಥ ಈ ಕೆಲಸ ಕಾರ್ಯಗಳನ್ನು ನಾವು ಕೊಳತ ಮಜಲಿನ ಯುವಕರು ಮಾಡಬೇಕು. ಇನ್ನು ಮುಂದೆ ಈ ಕೊಳತ ಮಜಲು ಪರಿಸರದಲ್ಲಿ, ಈ ಗ್ರಾಮದಲ್ಲಿ, ಈ ತಾಲೂಕಲ್ಲಿ ಹಲವಾರು ರೈಮಂಡ್ರು ಅಂತ ಯುವಕರು ಬರಬೇಕು. ಎಲ್ಲರ ಸೌಹಾರ್ದತೆಯನ್ನು ಕಟ್ಕೊಂಡು, ಸೌಹಾರ್ದತೆಯನ್ನು ಉಳಿಸ್ಕೊಂಡು ರೈಮಂಡ್ರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕಂತೇಳಿ ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗೋಪಾಲ್ ಮುತ್ತೂರು, ಬಹುಜನ್ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಂಧುಗಳೇ, ಇವತ್ತು ಕೊಳತ ಮಜಲಿನ ಜುಮ್ಮಾ ಮಸೀದಿ ಮತ್ತು GHM ಫೌಂಡೇಶನ್ನ ವತಿಯಿಂದ ಈಗಾಗಲೇ ಹತ್ಯೆಗೀಡಾದಂಥ ಅಬ್ದುಲ್ ರಹಿಮಾನ್ರವರ ಪ್ರಯುಕ್ತ ಇವತ್ತು ಒಂದು ಮಹತ್ತರವಾದಂಥ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನು ನಾನು ಶ್ಲಾಘಿಸ್ತೇನೆ. ಯಾಕೆಂತ ಹೇಳಿದರೆ ಊರಿನಲ್ಲಿ ಇಂಥ ಕೆಲಸ ಕಾರ್ಯಗಳು ಮಾಡಬೇಕು. ಯಾಕೆಂತೇಳಿದರೆ ಇವತ್ತು ಅಬ್ದುಲ್ ರಹಿಮಾನ್ ಕೂಡ ಜೀವಿತದ ಅವಧಿಯಲ್ಲಿರುವಾಗ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದನ್ನು ಕಂಡಿದ್ದೇವೆ. ಹಾಗಾಗಿ ಇದು ಈ ದೇಶ ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ದೇಶದಲ್ಲಿ ಜನರು ಜನರಿಗೋಸ್ಕರ ಜನರಿಗಾಗಿ ಬದುಕುವಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಅದೇ ರೀತಿ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಇವತ್ತು ಜನರು ಜನರಿಗೋಸ್ಕರ ಜನರಿಗಾಗಿ ಇರಬೇಕು. ಯಾಕೆಂತಲೇ ಹೇಳಿದರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ನಾವು ಬದುಕುವಂಥದ್ದು, ಪ್ರತಿಯೊಬ್ಬ ಮಾನವನಿಗೂ ಕೂಡ ಬದುಕುವಂಥ ಹಕ್ಕು ಅಥವಾ ಇಲ್ಲಿ ಇರ್ತಕ್ಕಂಥ ಮಾತನಾಡುವಂಥ ಹಕ್ಕು, ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಹಕ್ಕು, ಎಲ್ಲ ಒಂದು ಪ್ರತಿಭಟಿಸುವಂಥ ಹಕ್ಕು ಈ ದೇಶದ ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಈ ದೇಶದಲ್ಲಿ ಜಾತ್ಯತೀತ ದೇಶ. ಈ ದೇಶದಲ್ಲಿ ಪ್ರತಿಯೊಬ್ಬ ಎಲ್ಲ ಧರ್ಮದ ಜನರು ಇದ್ದಾರೆ, ಎಲ್ಲ ಜಾತಿಯ ಜನರು ಇದ್ದಾರೆ, ಎಲ್ಲ ಭಾಷೆಯ ಜನರು ಇದ್ದಾರೆ. ಹಾಗಿರುವಾಗ ಇಲ್ಲಿ ಜಾತಿ ಭಾಷೆ ನೀತಿ ಮುಖ್ಯ ಅಲ್ಲ. ಇಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಒಬ್ಬರೊಬ್ಬರು ಎಲ್ಲ ಜಾತಿ ಜನರ ವರ್ಗದ ಜನರು ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯಿಂದ ಬದುಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕಾಗಿದೆ. ಹಾಗಾಗಿ ಇಲ್ಲಿ ನಾವು ಮೊನ್ನೆ ತಾನೇ ಅವರ ಮನೆಗೆ ಕೂಡ ನಾವು ಭೇಟಿ ಕೊಟ್ಟಿದ್ದೇವೆ. ಬರುವಾಗ ನಮಗೆ ಬಹಳ ಒಂದು ದುಃಖಕರವಾದಂಥ ವಿಷಯ. ಇಂಥ ಒಂದು ವ್ಯವಸ್ಥೆ ಯಾವ ಧರ್ಮದಲ್ಲೂ ಕೂಡ ಆಗಬಾರ್ದು. ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲ ಧರ್ಮೀಯರು ಸೌಹಾರ್ದತೆಯಿಂದ ಬದುಕುವ ಒಂದೇ ಕನಸನ್ನು ನಾವು ಕಾಣಬೇಕಾಗಿದೆ. ಹಾಗಾಗಿ ಇಂಥ ಒಂದು ಕೃತ್ಯ ಆಗಲು ಯಾವುದೇ ಗ್ರಾಮದಲ್ಲೇ ಆಗಲಿ ಯಾವುದೇ ಜಿಲ್ಲೆಯಲ್ಲೇ ಆಗಲಿ ಯಾವುದೇ ಇದರಲ್ಲಿ ನಡೆಯಬಾರ್ದು. ಇದು ಎಲ್ರಿಗೂ ಕೂಡ ತೊಂದರೆ ಆಗುವಂಥ ವಿಷಯ. ಹಾಗಾಗಿ
ಅಬ್ದುಲ್ ರಹಮಾನ್ ಒಬ್ಬ ಎಲ್ಲ ಧರ್ಮೀಯರ ಜೊತೆ ಸೌಹಾರ್ದತೆಯ ಯುತವಾಗಿ ಬದುಕೊಂಡು ಹಿಂದೂ ಧರ್ಮದ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಅವರ ಕೈಯಲ್ಲಾದಂಥ ಸಹಾಯವನ್ನು ಮಾಡಿ ಅವರು ಎಲ್ಲ ವರ್ಗದ ಜನರಿಗೆ ಪ್ರೀತಿ ವಿಶ್ವಾಸಗಳನ್ನು ಬದುಕಿದಂಥ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ಅನೇಕ ಜನರು ಅಮಾಯಕ ಜನರು ಈ ನಾಡಿನಲ್ಲಿ ಬಲಿಯಾಗ್ತಾ ಇರುವುದನ್ನು ನಾವು ಕಂಡಿದ್ದೇವೆ. ಅಂಥ ಒಂದು ವ್ಯವಸ್ಥೆ ನಿಜವಾಗಿ ಇದು ಒಂದು ದುಃಖಕರ, ಅದನ್ನು ಯಾರೂ ಕೂಡ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಇಂಥ ಒಂದು ಕೃತ್ಯಕ್ಕೆ ನಿಜವಾಗಿ ಒಂದು ಭಗವಾನ್ ಬುದ್ಧರು ಹೇಳ್ತಾರೆ, ಈ ದೇಶದಲ್ಲಿ ಪ್ರತಿಯೊಬ್ಬ ತ್ರೀಚಿ ಮಾಕ್ರಿ ಜೀಪ್ರಾಯೋ ಅಂತ ಒಬ್ಬ ವ್ಯಕ್ತಿ ತೀ ಅಂದರೆ ಸರಿಯಾದ ತಿಳುವಳಿಕೆಯನ್ನು ಹೊಂದಿರಬೇಕು, ಸಂಸ್ಕಾರವನ್ನು ಹೊಂದಿರಬೇಕು. ತೀ ಅಂದರೆ ತಿಳುವಳಿಕೆಯನ್ನು ಹೊಂದಿರಬೇಕು. ಚಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ಚಿಂತನಗಾರರಾಗಬೇಕು, ಚಿಂತನೆಯನ್ನು ಮಾಡಬೇಕು, ಸರಿಯಾದ ಮಾತು ಇರಬೇಕು, ಒಂದು ಒಳ್ಳೆತನದ ಮಾತನ್ನು ಗ್ರಹಿಕೆಯಿಂದ ಮಾತಾಡಬೇಕು. ಯಾರಲ್ಲಿ ಕೂಡ ಒಂದು ದ್ವೇಷಯುತವಾಗಿ ಮಾತಾಡಬೇಕು, ತಾಳ್ಮೆಯಿಂದ ಮಾತಾಡಿಕೊಂಡು ಒಂದು ಚಿಂತನೆಯನ್ನು ಮಾಡಿಕೊಂಡು ಸರಿಯಾದ ಚಿಂತನೆ ಮತ್ತು ಸರಿಯಾದ ಮಾತು ಅನ್ನು ಮಾಡಬೇಕು. ಮಾತು ಈ ಶ್ರೀ ಮಾ ಶ್ರೀ ಸರಿಯಾದ ಒಬ್ಬ ವ್ಯಕ್ತಿ ಕ್ರಿಯೆ ಅಂದರೆ ಕೆಲಸವನ್ನು ಸರಿಯಾಗಿ ಅವನು ದಿನನಿತ್ಯ ಒಂದು ಪ್ರತಿಯೊಬ್ಬ ವ್ಯಕ್ತಿಯು ಈ ದೇಶದಲ್ಲಿ ಮೂರೇ ಹಂತ, ಜೀವನ ಮತ್ತು ಹುಟ್ಟು, ಸಾವು, ಬದುಕು, ಈ ಮೂರು ಹಂತದಲ್ಲಿ ಆಕಸ್ಮಿಕವಾಗಿ ಮನುಷ್ಯ ಹುಟ್ಟುತ್ತಾನೆ. ಆದರೆ ಅವನು ಜೀವನ ಮಾಡುವಾಗ ಜೀವನದಲ್ಲಿ ಏನು ಮಾಡ್ತಾನೆ ಅಂತ ಬಹಳ ಪ್ರಾಮುಖ್ಯತೆ ಅದು ನಮ್ಮಲ್ಲಿ ಉಳಿಬೇಕಾಗಿದೆ. ಯಾಕೆಂತ ಹೇಳಿದರೆ ಎಲ್ಲ ಧರ್ಮೀಯರ ಜೊತೆ ಸೌಹಾರ್ದತೆಯಿಂದ ಬದುಕಿ ಬಾಳುವುದು ಮತ್ತು ನಮ್ಮಿಂದ ಆದಷ್ಟು ನಾನು ನನಗೋಸ್ಕರ ಬದುಕೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರಿಗೋಸ್ಕರ ನಾವು ಬದುಕಿ ಅವರ ಕಷ್ಟಗಳ ಸುಖಗಳ ಅವರ ಕಷ್ಟ ಕೂಡ ನನ್ನ ಕಷ್ಟನೇ, ಅವರ ದುಃಖ ಕೂಡ ನಮ್ಮ ದುಃಖನೇ ಅನ್ನುವ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಇರುವಂಥದ್ದು. ಹಾಗಾಗಿ ಕೊನೆಯದಾಗಿ ಸಾವು ನಿಜವಾಗಿ ಯಾವ ರೀತಿ ಇಂಥ ರೀತಿಯಲ್ಲಿ ಯಾವ ಮನುಷ್ಯ ಕೂಡ ಸಾಯುವಂಥ ಆಗಬಾರ್ದು. ಯಾವ ಮನುಷ್ಯನಿಗೂ ಕೂಡ ನನಗೆ ಆಗಲಿ ಬೇರೆಯವರಾಗಲಿ ಒಂದು ಜೀವಿಯನ್ನು ಬಲಿ ಕೊಡುವಂಥ ವ್ಯವಸ್ಥೆ ಯಾವ ವ್ಯವಸ್ಥೆ ಧರ್ಮದಲ್ಲಿ ಕೂಡ ಇಲ್ಲ. ಆಗಿರುವಾಗ ಇಂಥ ಒಂದು ವ್ಯವಸ್ಥೆಗೆ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ತಕ್ಷಣ ಕಡಿವಾಣ ಹಾಕಿ ಎಲ್ಲ ಸಮಾಜದ ಜನರು ಸೌಹಾರ್ದಯುತವಾಗಿ ಬದುಕುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಮತ್ತು ನಾನು ಈಗಾಗಲೇ ಹೇಳಿದ್ದೇನೆ, ತಿ ಮಾಕ್ರಿ ಜಿ ಪ್ರಾಯ ಅಂತ. ಪ್ರಾಯ ಅಂದರೆ ಸರಿಯಾದ ಒಂದು ವ್ಯಕ್ತಿ ಒಂದು ಪ್ರಯತ್ನ ಬರಬೇಕು. ನಾನು ಏಕಾಏಕಿ ಯಾವುದೇ ಒಂದು ಇದರಲ್ಲಿ ಪ್ರಯತ್ನ ಬರದೆ ಇದನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ. ಅದೇ ಪ್ರಯತ್ನ ಬರಬೇಕು. ಮತ್ತು ಏಕಾಗ್ರತೆಯಿಂದ ನಾವು ಕಂಡಾಗ ಮಾತ್ರ ಈ ದೇಶದ ಪ್ರತಿಯೊಂದು ಒಬ್ಬ ಮನುಷ್ಯ ಎದ್ದ ತಕ್ಷಣ ನಾವು ಒಳ್ಳೆಯದನ್ನ ಯೋಚನೆಯನ್ನು ಮಾಡಿದಾಗ ನಮಗೆ ಒಳ್ಳೆಯ ಯೋಚನೆಯನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಕೆಟ್ಟ ಯೋಚನೆಯನ್ನು ಮಾಡಿದಾಗ ಆ ಮನುಷ್ಯ ಆ ದುರ್ಘಟನೆಗೆ ಬಲಿಯಾಗ್ತಾನೆ. ಹಾಗಾಗಿ ನಾವು ಯಾವತ್ತೂ ಕೂಡ ಇನ್ನೊಬ್ಬರನ್ನು ಹೀಯಾಳಿಸದೆ ನಾವು ನಮ್ಮತನವನ್ನು ಒಳ್ಳೆಯ ನಿಟ್ಟಿಯಿಂದ ನಾವು ಒಳ್ಳೆಯ ಯೋಚನೆಗಳನ್ನು ಮಾಡಿದಾಗ ನಮ್ಮ ಸಮಾಜ ಕೂಡ ಒಂದು ಒಳ್ಳೆಯದಾಗ್ತದೆ. ನಾನು ಕೂಡ ಒಳ್ಳೆಯ ಒಬ್ಬ ವ್ಯಕ್ತಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಯುವಕರು ಕೂಡ ಒಂದು ಚಿಂತನೆಯನ್ನು ಮಾಡಿಕೊಂಡು ಜಾಗೃತೆಯಿಂದ ಚಿಂತಿಸಿ ಜಾಗೃತರಾಗಿ ಒಂದಾಗಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂದೇಶ ಇದೆ. ಈ ದೇಶದಲ್ಲಿ ಎಲ್ಲರೂ ಕೂಡ ಚಿಂತನಶೀಲರಾಗಬೇಕು ಮತ್ತು ಎಜುಕೇಟೆಡ್ ಆಗಬೇಕು. ಎಜುಟೇಡ್ ಆರ್ಗನೈಸ್, ಹೀಗೆ ಶಿಕ್ಷಣ, ಸಂಘಟನೆ, ಹೋರಾಟ, ಈ ರೀತಿಯಲ್ಲಿ ನಾವು ಬದುಕಿದಾಗ ಎಲ್ಲ ಸಮಾಜದ ವರ್ಗದ ಜನರು ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಂಥ ಒಂದು ಚಿಕ್ಕ ಚಿಕ್ಕ ಯುವಕರನ್ನು ಯಾವುದೇ ಒಂದು ಇದಕ್ಕೆ ಅಹಿತಕರ ಘಟನೆಗಳಿಗೆ ಒಳಪಡಿಸದೆ ನಮ್ಮ ಮನೆಯಲ್ಲಿ ನಾವು ಸಂಸ್ಕಾರಯುತವಾದ ಜೀವನವನ್ನು ಮಾಡಲಿಕ್ಕೆ ಒಳ್ಳೆಯ ರೀತಿಯ ಒಂದು ಬೋಧನೆಯನ್ನು ಮಕ್ಕಳಿಗೆ ಕೊಟ್ಟು ನಾವು ಉತ್ತಮ ಸಮಾಜವನ್ನು ಒಂದು ಪರಿಸರದಲ್ಲಿ ಮಾಡುವುದರ ಮೂಲಕ ಈ ದೇಶ, ಗ್ರಾಮ ಒಂದು ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ಜಿಲ್ಲೆ ಕೂಡ ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ಈ ದೇಶ ಕೂಡ ಒಂದು ಅಭಿವೃದ್ಧಿ ಆಗಲಿಕ್ಕೆ
ಸಾಧ್ಯ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ನಾಡಿನ ಎಲ್ಲ ಬಾಂಧವರು, ಹಿಂದೂ ಆಗಲಿ ಮುಸ್ಲಿಮ್ಗಳಾಗಲಿ ಎಲ್ಲರೂ ಕೂಡ ಒಂದು ಸೌಹಾರ್ದಯುತ ಯೋಚನೆಯನ್ನು ಮಾಡಬೇಕು. ಸಮಾಜವನ್ನು ಎಲ್ಲರೂ ಕಟ್ಟಲಿಕ್ಕೆ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅನ್ನುವ ಘೋಷದೊಂದಿಗೆ ನಾವು ಬದುಕಬೇಕಂತ ನಾನು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ವಂದಿಸುತ್ತಾ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಸರ್ ಹೇಳಿ ಸರ್, ಇವತ್ತು ನೀವು ಬ್ಲಡ್ ಕೊಟ್ಟಿಗೆ ಬಂದಿದ್ದೀರಿ, ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಒಳ್ಳೆಯದಲ್ಲ. ನಾವು ಹಿಂದೂಗಳು ಒಟ್ಟಿಗೆ ಇರಬೇಕು, ಹಿಂದೂ ಮುಸ್ಲಿಂ ಎಲ್ಲ ಭೇದ ಭಾವ ಇರಬಾರ್ದು, ಒಟ್ಟಿಗೆ ಇರಬೇಕು. ಮುಂಚೆಯಾಗಿದ್ದೆ ಹಾಗೇನೆ ಇರಬೇಕು ಅಷ್ಟೇ. ಮತ್ತೆ ರಕ್ತ ಎಲ್ಲ ಒಂದೇ ಅಲ್ಲ. ನಾವು ಸಹ ತಾಯೊಟ್ಟಿಗೆ ಬಂದದ್ದು, ಅವರು ಸಹ ತಾಯೊಟ್ಟಿಗೆ ಹೋಗ್ತದೆ, ಎಲ್ಲ ಒಂದೇ ಅಲ್ಲ. ರೆಹಮಾನ್ ಅವರು ನಿಮಗೆ ಪರಿಚಯ ಇತ್ತು? ಯಾರು? ರೆಹಮಾನ್ ಅವರು ಪರಿಚಯ ಇದ್ದಾರೆ ಸರ್. ರೆಹಮಾನ್ ಟಿವಿಯೋದ ರೆಹಮಾನ್ ಅವರು ಪರಿಚಯ ಇದ್ದಾರೆ. ನಮ್ಮದು ಕ್ಲೋಸ್ ಅವರು, ಒಳ್ಳೆ ಕ್ಲೋಸ್. ಒಳ್ಳೆ ಹೇಗಿದ್ರು ಸರ್ ನಿಮ್ಮ ಟಿವಿ? ಅಂದರೆ ಒಳ್ಳೆ ಹುಡುಗ, ಎಲ್ಲರಿಗೆ ಹೆಲ್ಪ್ ಇದ್ದವ, ನಮಗೆಲ್ಲ ಒಳ್ಳೆ ಹೆಲ್ಪ್ ಇದ್ದವ. ಎಂತ ಮಾಡಲಿಕ್ಕೆ ದೇವರು ಹೇಗೆ ಬರ್ತೇವೆ ಯಾರಿಗೆ ಈ ಥರ ಆಗಬಾರ್ದಿತ್ತು. ಯಾರಿಗೆ ಗೊತ್ತಿಲ್ಲ, ವಿಷಯವೇ ಯಾರಿಗೆ ಗೊತ್ತಿಲ್ಲ ಅದರ ಬಗ್ಗೆ. ಈಗ ನೀವು ಇಲ್ಲಿ ರಕ್ತ ಕೊಡಲಿಕ್ಕೆ ಬಂದಿದೆ, ಏನು ಉದ್ದೇಶ? ಆ ಉದ್ದೇಶ ಅಂದರೆ ನಾವು ಮುಂಚೆ ಆಗಿದ್ದೇವೆ ಹಾಗೇನು ಒಟ್ಟಿಗೆ ನೀರುವ ಅಂತ. ಬೇರೆ ಭಾವ ಮುಂಚೆ ಹೇಗಿದ್ದೆ ನಾವು ಮಾತಾಡ್ತೇವೆ ಹಾಗೆ ಎಲ್ಲರಿಗೂ ನಮ್ಮದು ಪರಿಚಯ ಉಂಟು ಹೇಗೆ ಅಂತ. ನಮ್ಮೊಟ್ಟಿಗೆಲ್ಲ ಪ್ರಕಾಶನ ಬಂಟೋಳ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೇವೆ. ಇವನು ನನ್ನ ಅನಿಪು ಅವನಿಗೆ ವಾರವರ ಮನೆಗೆಲ್ಲ ನಾನೇ ಕೊಡ್ತಿದ್ದೆ, ದನಿ ಕೊಡ್ತಾರೆ. ರಕ್ತ ಕೊಡುವುದರಿಂದ ಏನು ಪ್ರಯೋಜನ ಸರ್? ಪ್ರಯೋಜನ ನಮಗೆ ಏನಾದರೂ ಉಪಕಾರ ಆಗ್ತದೆ ಅಂತ. ನಮಗೆ ಸಹ ಪ್ರಾಬ್ಲಮ್ ಎಲ್ಲರಿಗೆ ಬರ್ತದಲ್ಲ, ಒಬ್ಬರಿಗೆಲ್ಲ ಪ್ರಾಬ್ಲಮ್ ಎಲ್ಲರಿಗೆ ಬರ್ತದೆ. ಏನಿಲ್ಲ, ಭೇದವ ಇಲ್ಲ. ನಮಗೇನಾದರೂ ಅರ್ಜೆಂಟಿಗೆ ಬೇಕಾದರೆ ಕೇಳಿದರೆ ನಮಗೆ ಸಹ ಕೊಡ್ತಾರೆ. ಅವರಂತ ಯಾರು ಇದು ಅಂತಿಲ್ಲ. ಮೊನ್ನೆ ಹಿಂದೂ ರಕ್ತ ಬೇರೆ, ಮುಸ್ಲಿಂ ರಕ್ತ ಬೇರೆ ಅದೇನಿಲ್ಲ. ಅದು ನಾವು ಎನಿಸುವುದು. ಹೇಗೆ ಅಂತ? ಏನಂತ ಅಲ್ಲ, ನಾವು ಎನಿಸುವುದು ಅದು ಮನಸ್ಸು ಒಂದೇ, ರಕ್ತ ಸಹ ಒಂದೇ, ಎಲ್ಲರೂ ಸಹ. ಮುಸ್ಲಿಂ ಎಲ್ಲ ನಮಗೆಂತ ಭೇದ ಭಾವ ಇಲ್ಲ. ಗೋಲ್ತಮಜಲ್ನಲ್ಲಿ SKSSF GHM ಜಂಟಿ ಆಶ್ರಯದಲ್ಲಿ ಅಬ್ದುರ್ ರೆಹಮಾನ್ ಸ್ಮರಣಾರ್ಥ ಬ್ಲಡ್ ಕ್ಯಾಂಪ್ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಜರುಗ್ತಾ ಇದೆ. ಖಂಡಿತವಾಗಿ ಭಾಳಷ್ಟು ದುಃಖವಾಗ್ತಾ ಇದೆ. ಗೋಲ್ತಮಜಲ್ ಪ್ರದೇಶ ಹಿಂದೂ ಮುಸ್ಲಿಂ ಸೌಹಾರ್ದ ಬಾಳುವಂಥ ಈ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯಿಂದ ಇಡೀ ಜಿಲ್ಲೆ ದುಃಖದಲ್ಲಿದ್ದಾರೆ. ಇವತ್ತು SKSSF GHM ಎರಡು ಜಂಟಿಯಾಗಿ ನಮ್ಮ ಈ ಪ್ರದೇಶದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದು ಭಾಳಷ್ಟು ಸಂತೋಷ. ದೇಶದಲ್ಲಿ ದಾನಕ್ಕಿಂತ ಮಿಗಿಲಾದ ದಾನ ಯಾವುದಂತ ಕೇಳಿದರೆ ಅದು ರಕ್ತದಾನ. ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ, ಈ ಊರಿನ ಹಿಂದೂ ಮುಸ್ಲಿಂ ಕ್ರೈಸ್ತನ್ ಎಲ್ಲ ಜಾತಿ ಧರ್ಮದವರ ಒಂದು ಸೌಹಾರ್ದ ಈ ದೇಶಕ್ಕೆ ಹೋಗಬೇಕಂತ ಹೇಳಿಕೊಂಡು ಇವತ್ತು ಈ ಒಂದು ಕಾರ್ಯ ಮಾಡಿಸ್ತಾ ಇದ್ದಾರೆ. ಖಂಡಿತವಾಗಿ ಅಬ್ದುರ್ ರೆಹಮಾನ್ರವರ ಹತ್ಯೆ ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಕೊನೆಗೊಳ್ಳಬೇಕು. ಖಂಡಿತವಾಗಿ ಅಬ್ದುರ್ ರೆಹಮಾನ್ನ ಹತ್ಯೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಒಂದು ಸೌಹಾರ್ದತೆಯ ಕೊಂಡಿಯಾಗಿ ಕೊನೆಗೊಳ್ಳಬೇಕು. ಹೆತ್ತ ತಾಯಿ ತಂದೆಯ ಕಣ್ಣೀರು, ಯಾರೇ ಆಗಲಿ, ಯಾವುದೇ ಧರ್ಮದವರ ತಂದೆ ತಾಯಿಯ ಕಣ್ಣೀರನ್ನು ಇವತ್ತಿಗೆ ಕೊನೆಗೊಳಿಸಬೇಕು. ಅವರ ಕುಟುಂಬಸ್ಥರು ಖಂಡಿತವಾಗಿ ಈ ಒಂದು ಇದರಲ್ಲಿ ದುಃಖಿತರಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇನ್ನು ಮುಂದಕ್ಕೆ ಯಾವುದೇ ಹತ್ಯೆಯನ್ನು ಆಗದಂತೆ ಆ ದೇವರು ಎಲ್ಲ ನಮ್ಮ ಜಿಲ್ಲೆಯ ಸಾಮಾನ್ಯ ಜನರು ಇದಕ್ಕೆ ಸಹಕಾರ ಕೊಡಬೇಕು. ಇದು ಇಲ್ಲಿಗೆ ಕೊನೆಗೊಳಿಸ್ಬೇಕಂತೇಳಿ ನಮ್ಮೆಲ್ಲರ ಆಶಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಜಮಾತಿನ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಭಾಳಷ್ಟು ಜನ ಇವತ್ತು ನೀವೊಂದು ಆಲೋಚನೆ ಮಾಡಬೇಕು.
ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಒಟ್ಟಾಗಿ ಒಂದು ರಕ್ತದಾನ ಅಬ್ದುಲ್ ರಹಿಮಾನ್ನ ಹೆಸರಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡುವುದಾದರೆ ಜಿಲ್ಲೆಯ ಕೋಮುವಾದಿಗಳು ಇದನ್ನು ಆಲೋಚನೆ ಮಾಡಬೇಕು. ಯಾವ ರೀತಿ ನಮ್ಮ ಊರಲ್ಲಿ ಇದೆ ಅಂತ ಹೇಳಿ ನೀವು ಆಲೋಚನೆ ಮಾಡಿ ನೋಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. GHM ಫೌಂಡೇಶನ್ ಮುಲಾರ್ಪಟ್ನ ಮತ್ತು ಕೊಳತ ಮಜಲ್ ಮಸೀದಿ ಇವರ ಜಂಟಿ ಆಶ್ರಯದಲ್ಲಿ ಇವತ್ತು ನಡೆದಿರುವಂತಹ ಈ ಬೃಹತ್ ರಕ್ತದಾನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರುವಂಥದ್ದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ರಕ್ತದಾನ ಅಂತ ಹೇಳಿದ್ರೆ ಒಂದು ಮಹಾದಾನಗಳಲ್ಲಿ ಒಂದು ಲೆಕ್ಕ ಒಂದು ಹೇಗೆ ನಮಗೊಂದು ಅನ್ನದಾನವನ್ನು ನಾವು ಹೇಗೆ ಶ್ರೇಷ್ಠ ಅದೊಂದು ಶ್ರೇಷ್ಠ ಅಥವಾ ಅದೊಂದು ಇದರಲ್ಲಿ ಸುಪೀರಿಯರ್ ಅಂತ ಹೇಳಿ ನಾವು ಪರಿಗಣಿಸಿದೆವು. ಅದಕ್ಕೆ ಸರಿಯಾದಂತಹ ಒಂದು ದಾನ ಅಂತ ಹೇಳಿದರೆ ಅದು ರಕ್ತದಾನ. ಅಂದರೆ ನಾವು ಅನ್ನದಾನದಲ್ಲಿ ಒಂದು ಮನುಷ್ಯನನ್ನು ಹೇಗೆ ನಾವು ಬದುಕಿಸ್ತೇವೋ ಅದೇ ರೀತಿ ರಕ್ತದಾನದ ಮೂಲಕ ಸಹ ನಾವು ಬದುಕಿಸ್ತೇವೆ. ಒಂದು ಯಾವುದೇ ಒಂದು ಜಾತಿ ಮತ ಧರ್ಮ ಪಂಥ ಭೇದ ಭಾವ ಇಲ್ಲದೆ ಒಬ್ಬ ಇನ್ನೊಬ್ಬನಿಗೆ ರಕ್ತವನ್ನು ನಾವು ದಾನ ಮಾಡುವ ಮೂಲಕ ಇನ್ನೊಬ್ಬನ ದಾನ ಮಾಡುವ ಮೂಲಕ ನಾವು ಇನ್ನೊಬ್ಬನ ಬದುಕಿಸಲಿಕ್ಕೆ ಸಾಧ್ಯ ಅಂತೇಳಿ ನಮಗೆ ಗೊತ್ತಿದೆ. ಅದೇ ರೀತಿ ಇವತ್ತೊಂದು ಈ ಎರಡೂ ಸಂಘಟನೆಯವರು ಸೇರಿಕೊಂಡು ಅಬ್ದುಲ್ ರೆಹಮಾನ್ ಅವರ ಸ್ಮರಣಾರ್ಥವಾಗಿ ಇವತ್ತು ರಕ್ತದಾನ ಶಿಬಿರನ್ನು ಆಯೋಜನೆ ಮಾಡಿದ್ದಾರೆ. ಇದು ನೋಡುವಾಗ ಭಾರಿ ಪ್ರಮಾಣದಲ್ಲಿ ಈಗ ನಡೀತಾ ಇದೆ ಎಂದು ಈ ರಕ್ತದಾನ ಶಿಬಿರ ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಯುವಕರು ಇದರಲ್ಲಿ ತುಂಬ ಮುತುವರ್ಜಿಯಿಂದ ಭಾಗವಹಿಸ್ತಾ ಇದ್ದಾರೆ. ಇದು ತುಂಬ ಯಶಸ್ವಿಯಾದ ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಇದಕ್ಕೆ ನಾನು ಶುಭ ಹಾರೈಸ್ತೇನೆ. ನನ್ನ ಹೆಸರು ಬಗ್ಗೆ ನಾನು ಡಾಕ್ಟರ್ ಕೃಷ್ಣಮೂರ್ತಿ, ಬಡಗಬೇಳೂರು. GHF ಫೌಂಡೇಶನ್ ಹಾಗೂ ಮೈದೀನ್ ಜುಮ್ಮಾ ಮಸೀದಿ ಕೊಳತ ಮಜಲ್ ಹಾಗೂ SKSF ಕೊಳತ ಮಜಲ್ ಶಾಖೆಯಿಂದ ಮರ್ಹೂಮ್ ಅಬ್ದುಲ್ ರೆಹಮಾನ್ನ ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರ ನಡೆಯುತ್ತಾ ಇದೆ. ಇವಾಗಲೇ ಜಾತಿ ಧರ್ಮವಿಲ್ಲದೆ ಎಲ್ಲರೂ ಬಂದು ರಕ್ತದಾನ ಮಾಡಿದ್ದಾರೆ. ಸುಮಾರು 200ಕ್ಕೂ ಅಧಿಕ ರಕ್ತದಾನ ಇಲ್ಲಿ ನಡೆಯುತ್ತಾ ಇದೆ. ಇನ್ನೂ ಅಧಿಕ ಜನರು ಇದ್ದಾರೆ. ಎಲ್ಲರೂ ಇಲ್ಲಿ ನಾವು ಸೌಹಾರ್ದತೆಯಿಂದ ಈ ನಾಡಾಗಿದೆ. ಹಾಗಾಗಿ ನಾವು ಈ ಬ್ಲಡ್ ಡೊನೇಟ್ ಕೂಡ ಒಂದು ಸೌಹಾರ್ದಕ್ಕೆ ಸಾಕ್ಷಿಯಾಗಬೇಕಾಗಿ ಈ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಹಾಗೂ ಇನ್ನು ನಂತರ ಎಲ್ಲ ಇದರಲ್ಲಿ ಸೌಹಾರ್ದತೆಗೆ ಇರಬೇಕು. ಈ ಊರಿನಲ್ಲಿ ಎಲ್ಲರೂ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಸೌಹಾರ್ದವಾಗಿ ಬಾಳಬೇಕು. ಮುಂಚೆ ನಾವು ಹೆಂಗಿದ್ದೇವೆ ಅದೇ ಥರ ಇನ್ನೂ ಕೂಡ ನಮ್ಮ ಊರಿನಲ್ಲಿ ಸೌಹಾರ್ದ ಬೇಕು ಅಂತ ನಾನು ಈ ಮೂಲಕ ಆಸ್ತಾ ಇದ್ದೇನೆ. ಮಸೀದಿ ಕೊಳತ ಮಜಲು, GHM ಫೌಂಡೇಶನ್ ಹಾಗೂ SKSF ಕೊಳತ ಮಜಲ್ ಇವರ ಜಂಟಿ ಆಶ್ರಯದಲ್ಲಿ ಬ್ಲಡ್ ಡೋನರ್ಸ್ ಮಂಗಳೂರು ಹಾಗೂ ಅದಂಗ್ಲಿಂದ್ರ ನೆನಪಲ್ಲ ಬ್ಲಡ್ ಡೋನರ್ಸ್ ಮಂಗಳೂರು ಇವರ ಸಹಯೋಗದೊಂದಿಗೆ ಬಡಗಬೆಲ್ಲೂರು ಮದ್ರಸದ ಸಭಾಂಗಣದಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ನಡೆಯಿತು. ನಮ್ಮ ಹತ್ಯೆಗೊಳಗಾದ ರೈಮಾನ್ರವರು ಅವರ ಜೀವನ ಚರಿತ್ರೆಯು ಇದೇ ಆಗಿತ್ತು. ರಕ್ತದಾನ ಮಾಡುವುದು ಹಾಗೂ ಬಡವರಿಗೆ ಸಹಾಯ ಮಾಡುವುದು ಈ ಥರ ಆಗಿತ್ತು ಅವನ ಜೀವನ ಚರಿತ್ರೆಯು. ಹಾಗೆಯೇ ನಮ್ಮೊಂದಿಗೆ SKSF ಕೊಳತ ಮಜಲ್ ಯೂನಿಟ್ನಲ್ಲಿ 10 ವರ್ಷಗಳ ಕಾಲ ಅಧ್ಯಕ್ಷ ಹಾಗೂ ಸದಸ್ಯ ಹೀಗೆ ತುಂಬ ಪದವಿಗಳನ್ನು ಪಡೆದುಕೊಂಡೇ ಅವನು ಮುಂದುವರಿಸಿದ್ದಾನೆ. ಬಡವರಿಗೆ ತುಂಬ ಥರದ ಅವನ ಕೈಯಲ್ಲಾಗುವ ಸಹಕಾರವನ್ನು ಮಾಡಿದಂಥ ಅದೇ ರೀತಿಯಲ್ಲಿ ನಾವು ಇಲ್ಲಿ ಕೊನೆಗೂ ಸೌಹಾರ್ದದೊಂದಿಗೆ ಬದುಕುವ ಥರ ನಾವು ಬ್ಲಡ್ ಡೊನೇಟ್ ಮಾಡಿ ಊರಿಗೆ ಮಾದರಿಯಾಗಿದ್ದೇವೆ. ಧನ್ಯವಾದಗಳು.